ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರನ್ನ ಅದಾನಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಬದಲಿಸಿದ್ದ ನಿರ್ವಹಣೆ ಗುತ್ತಿಗೆ ಕಂಪನಿ ಅದಾನಿ ಇದೀಗ ಸ್ಥಳೀಯರ ಹೋರಾಟದ ಫಲವಾಗಿ ಅದನ್ನ ಹಿಂದಿನಂತೆ ಬದಲಿಸಿದೆ. ಇದು ನಮ್ಮ ಕಾನೂನು ಹೋರಾಟಕ್ಕೆ ಸಂದ ಜಯ ಎಂದು ಸಾಮಾಜಿಕ ಹೋರಾಟಗಾರ ದಿಲ್ರಾಜ್ ಆಳ್ವಾ ಹೇಳಿದರು. ಅವರು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ವಹಣೆಯನ್ನ ಅದಾನಿ ಖಾಸಗಿ ಕಂಪನಿಗೆ ಗುತ್ತಿಗೆ ನೀಡಿದ ಬಳಿಕ ಅಲ್ಲಿನ ನಾಮಫಲಕವನ್ನ ಕಂಪನಿಯು ಬದಲಾಯಿಸಿತ್ತು. ಆದರೆ ಮಂಗಳೂರು ವಿಮಾನ ನಿಲ್ದಾಣ ಮತ್ತು ಅದಾನಿ ಕಂಪನಿಯ ನಡುವೆ ನಡೆದ ಒಡಂಬಡಿಕೆಯಲ್ಲಿ ಹೆಸರು ಬದಲಾವಣೆಗೆ ಅವಕಾಶ ಇರಲಿಲ್ಲ ಎನ್ನುವುದು ಮಾಹಿತಿ ಹಕ್ಕಿನಿಂದ ತಿಳಿದು ಬಂದಿತ್ತು. ಇದರ ಆಧಾರದಲ್ಲಿ ನಡೆಸಿದ ಕಾನೂನು ಹೋರಾಟದ ಫಲವಾಗಿ ಶುಕ್ರವಾರ ಕಂಪನಿಯು ವಿಮಾನ ನಿಲ್ದಾಣದ ನಾಮಫಲಕದಿಂದ ಅದಾನಿ ಹೆಸರು ಕೈಬಿಟ್ಟು ಮೊದಲಿನಂತೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಮರುನಾಮಫಲಕವನ್ನ ಅಳವಡಿಸಿದೆ. ಇದು ನಮ್ಮ ಕಾನೂನು ಹೋರಾಟಕ್ಕೆ ಸಂದ ಜಯ ಎಂದು ಹೇಳಿದ್ರು. ಹಲವಾರು ವರ್ಷಗಳಿಂದ ಮುಂಚೆ ಕೂಡ ಈ ಏರ್ಪೋರ್ಟ್ ಅನ್ನು ಪ್ರೈವೇಟೈಸೇಷನ್ ಮಾಡುವಂತ ವ್ಯವಸ್ಥೆ ನಿರಂತರವಾಗಿ ಹಲವು ಸರ್ಕಾರಗಳು ಮಾಡ್ತಾ ಬಂದಿದ್ದು. ಆದರೆ ಇಲ್ಲಿ ವಿಶೇಷ ಏನಾಗಿತ್ತು ಅಂತ ಹೇಳಿದ್ರೆ, ಅದಾನಿ ಸಂಸ್ಥೆಯವರು ತನ್ನದೇ ಇದೊಂದು ಏರ್ಪೋರ್ಟ್ ತಾವೇ ಮಾಡಿದ್ದಾರೆ ಅಂತ ಹೇಳುವ ರೀತಿಯಲ್ಲಿ ಅದನ್ನು ಬಿಂಬಿಸ್ತಾ ಇದ್ರು. ಅಂದ್ರೆ ಅದಾನಿ ಏರ್ಪೋರ್ಟ್ಸ್ ಅಂತ ಹೇಳಿ ಎಲ್ಲಾ ಇನ್ವೆಸ್ಟ್ಮೆಂಟ್ ಅವರೇ ಮಾಡಿರುವ ಹಾಗೆ ಅದನ್ನು ಬಿಂಬಿತವಾಗಿತ್ತು. ಕಳೆದ ಒಂದು ತಿಂಗಳಿಂದ ನಾನು ಈ ಒಂದು ಅವರೇನು ನೋಟಿಸ್ ಏನು ಜಾರಿ ಮಾಡಿದ್ದಾರೆ ಆ ನೋಟಿಸ್ನ ಪ್ರತಿಯನ್ನು ಕೂಡ RTI ಅಲ್ಲಿ ಕೇಳಿದಾಗ ಅದಕ್ಕೆ ರಿಪ್ಲೈ ಬರಲಿಲ್ಲ. ಅದು ಕಳೆದ ಒಂದು 5 ದಿವಸದಲ್ಲಿ ಬರಬೇಕಿತ್ತು, ಒಂದು ತಿಂಗಳ ಅವಧಿ ಆಗ್ತಾ ಇತ್ತು. ಆದರೆ ನಿನ್ನೆಯ ಒಂದು ಘಟನೆಯಲ್ಲಿ ನಮಗೆ ಅವರು ಬೋರ್ಡ್ಗಳನ್ನು ಪ್ಲಸ್ ತಾವು ಭೇಟಿ ಕೊಟ್ಟರೆ ಅಲ್ಲಿ ಒಳಗಿರುವಂತಹ ಎಲ್ಲಾ ನೇಮ್ ಬೋರ್ಡ್ಗಳಲ್ಲಿ ಕೂಡ ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ. ಇದರಲ್ಲಿ ಏನು ತಿಳಿತದೆ ಅಂತ ಹೇಳಿದ್ರೆ, ಒಂದು ನಾವು ಖಾಲಿ ಹೋರಾಟ ಮಾತ್ರ ಅಲ್ಲ, ಹೋರಾಟ ಮಾಡ್ತಿದ್ರೆ ನಮ್ಗೆ ಇವತ್ತು ಈ ಸತ್ಯದ ಅರಿವಾಗ್ತಾ ಇರಲಿಲ್ಲ. ಇವತ್ತು ನಾವು ಖಾಲಿ ಒಂದು ಸರ್ಕಾರವನ್ನು ದೂರ್ತಾ ಕೂತ್ಕೊಂಡಿದ್ರೆ, ಒಂದು ವೇಳೆ ಅಗ್ರಿಮೆಂಟ್ ಅಲ್ಲಿ ಇದೊಂದು ಆಪ್ಷನ್ ಇರ್ತಿದ್ರೆ ಅವರು ಈ ಹೆಸರುಗಳು ಬಳಸಬಹುದು ಅಂತ ಹೇಳಿದ್ರೆ ಖಂಡಿತವಾಗಿ ಇವತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಇರಲಿಲ್ಲ. ಮತ್ತು ನಮ್ಮ ಕೈಯಿಂದ ಸಾಧ್ಯವಾಗದಂತ ಮಾತು, ಯಾಕಂತ ಹೇಳಿದ್ರೆ ಅಗ್ರಿಮೆಂಟ್ ಆಗ್ತಿದ್ರೆ ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಪಾರ್ಲಿಮೆಂಟ್ ಆಗಿರ್ಬೋದು, ಬೇರೆ ಬೇರೆ ದಿಕ್ಕಿನಲ್ಲಿ ಹೋರಾಟಗಳು ಆಗ್ಬೇಕಿತ್ತು. ಆದ್ರೆ ಇದೊಂದು ಒಳ್ಳೆಯ ಸಿಂಪಲ್ ಆಗಿ ನಮ್ಗೆ ಆಯ್ತು ಏನಂತ ಹೇಳಿ, ಅಗ್ರಿಮೆಂಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿತ್ತು ಇದಕ್ಕೆ ಅವರ ಹೆಸರುಗಳನ್ನ ಹಾಕ್ಲೇಬಾರ್ದು ಅಂತ ಹೇಳಿ. ಸೊ ಆ ದೃಷ್ಟಿಯಲ್ಲಿ ನಮ್ಗೆ ಇದೊಂದು ಜಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಖುಷಿಯ ವಿಷಯ, ಯಾಕಂತ ಹೇಳಿದ್ರೆ ನಾನು ಈ ಪ್ರೈವೇಟೈಸೇಷನ್ ಬಗ್ಗೆ ನಾನು ಮಾತಾಡ್ತಿರ್ಲಿಲ್ಲ. ಆದ್ರೆ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಆ ಒಂದು ಹೆಸರೇ ಹೋಗ್ತದೆ. ಮುಂದಿನ ದಿವಸಗಳಲ್ಲಿ ನಾವು ಟೂರಿಸಂ ಯಾಕೆ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ, ಟೂರಿಸಂ ಸೆಕ್ಟರ್ಗೆ ಒಂದು ಬೂಮ್ ಸಿಗ್ಬೇಕಂತ ಹೇಳೋ ದೃಷ್ಟಿಯಲ್ಲಿ ನಾವು ಮಾಡ್ತೇವೆ. ಒಂದು ವೇಳೆ ಅದಾನಿ ಏರ್ಪೋರ್ಟ್ ಅಂತ ಹೇಳಿ ಎಲ್ಲಾ ಕಡೆ ಮೆನ್ಷನ್ ಆದ್ರೆ ಮಂಗಳೂರು ಅಂತ ಹೇಳುವ ಪದ ಮಾಯ ಆಗ್ತದೆ. ಮತ್ತು ಆ ಸಂದರ್ಭದಲ್ಲಿ ಯಾರೆಲ್ಲ ಮಂಗಳೂರು ಏರ್ಪೋರ್ಟ್ಗೆ ದುಡಿದಿದ್ದಾರೆ, ಅಥವಾ US ಮಲ್ಯ ಆಗಿರ್ಲಿ, ಅಥವಾ ಬೇರೆ ಬೇರೆ ನಮ್ಮ ಈಗಿನ ಸಂಸದರಾಗಿರ್ಲಿ, ಅಥವಾ ನಮ್ಮ ಜನಾರ್ದನ್ ಪೂಜಾರಿ ಆಗಿರ್ಲಿ, ವೀರಪ್ಪ ಮೊಯ್ಲಿ ಎಲ್ಲರೂ ಈ ಸಂಸದರು ನಮ್ಮ ಏನು ಏರ್ಪೋರ್ಟ್ ಬರಬೇಕು ಅಂತ ಹೇಳೋ ಅಥವಾ ರನ್ವೇ ಎಕ್ಸ್ಟೆನ್ಷನ್ಗೆ ತುಂಬಾ ಜನ ಹೋರಾಟ ಮಾಡಿದ್ದಾರೆ. ಅದೆಲ್ಲವೂ ಮಾಯವಾಗಿ ಏರ್ಪೋರ್ಟ್ ಮುಂದಿನ ಒಂದು 10 ವರ್ಷದ ನಂತರ ಎಲ್ಲರೂ ಇದೊಂದು ಅದಾನಿ ಕಟ್ಟಿಸಿರುವಂತಹ ಒಂದು ಏರ್ಪೋರ್ಟ್ ಅಂತ ಹೇಳುವ ಭಾವನೆ ಬರ್ತಾ ಇತ್ತು. ಆ ದಿಕ್ಕಿನಲ್ಲಿ ನಮ್ದೊಂದು ಚಿಕ್ಕ ಪ್ರಯತ್ನ